ಕರ್ನಾಟಕ ರಾಜ್ಯ ಕನ್ನಡ ಜಾನಪದ ಪರಿಷತ್ ಅಧೀನದ ಉಡುಪಿ ಜಿಲ್ಲಾ ಘಟಕಕ್ಕೆ ಪೂರಕವಾಗಿ ಬ್ರಹ್ಮಾವರ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಶನಿವಾರ ಬ್ರಹ್ಮಾವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಠಾರದಲ್ಲಿ ನಡೆಯಿತು. ಬ್ರಹ್ಮಾವರ ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ತಿಮ್ಮ ನಾಯ್ಕ್ ಬ್ರಹ್ಮಾವರ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಹಾಗೂ ಇನ್ನಿತರ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಇದೇ ಸಂದರ್ಭದಲ್ಲಿ ತಿಮ್ಮ ನಾಯ್ಕ್ ಮಾತನಾಡಿ, ಬ್ರಹ್ಮಾವರ ತಾಲೂಕು ಮಟ್ಟದ ಕನ್ನಡ ಜಾನಪದ ಮನಸ್ಸುಗಳ ಒಗ್ಗೂಡುವಿಕೆಗೆ ಜಾನಪದ ಕಲೆಗಳ ಮತ್ತು ನಾಡು ನುಡಿಯೊಂದಿಗೆ ಜಾನಪದ ಕಲಾವಿದರನ್ನು ಬೆಳೆಸುವ ಮತ್ತು ಉಳಿಸುವ ಪ್ರೋತ್ಸಾಹಿಸುವುದಕ್ಕಾಗಿ ಶ್ರಮಿಸಿ ಕನ್ನಡ ಜಾನಪದ ಪರಿಷತ್ ತಾಲೂಕಿನಾದ್ಯಂತ ಇರುವ ಜನರನ್ನು ಸಂಘಟಿಸಿ ಇಲ್ಲಿನ ಎಲ್ಲ ಜನಪದವನ್ನು ಒಗ್ಗೂಡಿಸುವ ಎಂದರು. ಆಗಸ್ಟ್ 8 ಮತ್ತು 9 ಸಂಜೆ 4 ಗಂಟೆಗೆ ರಾಜ್ಯ ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳಿಂದ ಬ್ರಹ್ಮಾವರ ಘಟಕದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಕಳೆದ 15 ವರ್ಷಗಳ ಹಿಂದೆ ಒಂದು ರಾಜ್ಯ ಮಟ್ಟದ ವೈದ್ಯರಲ್ಲಿ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಮನವಂತೆ. ನಾವು ಕೂಡ ನಾವು ತಂಡದಲ್ಲಿ ನಾವಿದ್ದೇವೆ, ನಮ್ಮದೇ ಆದ ಒಂದು ಟಿವಿ ಕೋಳಿ ಹಾಕೊಂಡಿದ್ದೇವೆ. ಬಟ್ ನನಗೆ ನಾನು ಆಲೋಚನೆ ಮಾಡಿ ಎಲ್ಲೆಲ್ಲಿ ಏನಾದರೂ ಕೂಡ ಏನಾಯಿತು ಬ್ರಹ್ಮವರದಲ್ಲಿ ಮುಂದಾಗ್ತದೆ. ನಾಳೆ ಅನೇಕ ಜನ ಪ್ರತಿಭಾವಂತ ಈ ರಂಗಕ್ಷೇತ್ರದಲ್ಲಿ ಕೂಡ ಪಡೆಯುವ ತುಂಬಾ ಜನ ಇದ್ದಾರೆ. ಅವರಿಗೊಂದು ವೇದಿಕೆ ಆಗುತ್ತೆ ನನ್ನನ್ನು ಆಲೋಚನೆ ಸರಿಯಲ್ಲ ಸರ್.